ಕೋವಿಡ್-19 ಮಹಾಮಾರಿಯಿಂದ ತೊಂದರೆಗೆ ಒಳಪಟ್ಟವರು ಅದೆಷ್ಟೋ ಮಂದಿ. ಅವರಿಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಗಂಜಿ ಕೇಂದ್ರಗಳನ್ನು ತೆರೆದಿದೆ. ಇದೀಗ ಗಂಜಿ ಕೇಂದ್ರಗಳಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನವರು ಸೇವೆ ನೀಡಲು ಸಜ್ಜಾಗಿದ್ದಾರೆ. ಮಂಗಳೂರಿನಲ್ಲಿ ಕೋವಿಡ್-19ನಿಂದ ತೊಂದರೆಗೆ ಒಳಗಾದ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಮಂಗಳೂರಿನ ಕಾವೂರು, ಪಂಜಮುಖರು ಮತ್ತು ಮರಕಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ. ಅಲ್ಲಿ ಸೇವೆಯನ್ನ ನೀಡಲು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನವರು ಮುಂದಾಗಿದ್ದಾರೆ. ಈ ಬಗ್ಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಜಿಲ್ಲೆಯ ತರಬೇತಿ ಆಯುಕ್ತರಾದ ಜಯಶ್ರೀ ಅವರು ಮಾತನಾಡಿ, ಶಿಕ್ಷಣ ಇಲಾಖೆಯವರು ತಮ್ಮ ಸೇವೆಯನ್ನ ನೀಡುವಂತೆ ಕೋರಿಕೊಂಡಾಗ 12 ಜನರ ತಂಡ ಸೇರಿಕೊಂಡು ಈ 3 ಗಂಜಿ ಕೇಂದ್ರಗಳಲ್ಲಿ ಸಹಕಾರವನ್ನ ನೀಡುತ್ತಿದ್ದೇವೆ. ಬೆಳಗಿನಿಂದ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡುವುದು ಮತ್ತು ಉಪಹಾರದ ವ್ಯವಸ್ಥೆಯನ್ನ ಮಾಡುತ್ತಿದ್ದೇವೆ. ಇದರೊಂದಿಗೆ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿದ್ದೇವೆ ಎಂದು ಹೇಳಿದರು. ನಾವು ಭಾರತ್ ಸ್ಕೌಟ್ ಅಂಡ್ ಗೈಡ್ನ ಪ್ರತಿನಿಧಿಗಳಾಗಿ ಹಲವಾರು ಕಡೆಗಳಲ್ಲಿ ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇದೀಗ ನಮ್ಮ ಮಂಗಳೂರಿನ ಗಂಜಿ ಕೇಂದ್ರಗಳು ನಡೀತಾ ಇದೆ. ಅದರಲ್ಲೂ ಕಾವೂರು, ಪಂಜಮುಖರು ಹಾಗೂ ಮರಕಡದಲ್ಲಿ ನಡೀತಾ ಇದೆ. ಇದನ್ನು ನಮ್ಮ ಸರ್ಕಾರವು, ಘನವೆತ್ತ ಸರ್ಕಾರವು ನಡೆಸ್ತಾ ಇದೆ. ನಮ್ಮ DC ಅವರಾದಂತಹ ಶ್ರೀಮತಿ ಸಿಂಧು ರೂಪೇಶ್ ಇವರ ನೇತೃತ್ವದಲ್ಲಿ, ನಮ್ಮ ಉಪನಿರ್ದೇಶಕರಾದಂಥ ಶ್ರೀಯುತ ಮಲ್ಲೇಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನಮಗೆ ಕರೆ ಬಂದಿತ್ತು. ತಾವುಗಳು ತಮ್ಮ ಸೇವೆಯನ್ನು ಇಲ್ಲಿ ನೀಡಬೇಕು ಅಂತ ಕೇಳಿದಾಗ ನಮ್ಮ 12 ಜನರ ಒಂದು ತಂಡ, ಸ್ಕೌಟರ್ ಗೈಡರ್ಸ್ ಎಲ್ಲ ಸೇರಿಕೊಂಡು ಈ 3 ಗಂಜಿ ಕೇಂದ್ರಗಳಲ್ಲಿ ಸಹಕಾರವನ್ನು ನೀಡ್ತಾ ಇದ್ದೇನೆ.